ಮಂಗಳೂರಿನ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಸ್ವಾಯತ್ತತೆಯ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಕಲಾಂ ಆಡಿಟೋರಿಯಂನಲ್ಲಿ ನಡೆಯಿತು. ನಗರದ ವಾಮಂಚೂರಿನಲ್ಲಿರುವ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಕಲಾಂ ಆಡಿಟೋರಿಯಂ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರು ಹಾಗೂ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರು ರೆವರೆಂಡ್ ಫಾದರ್ ಡಾಕ್ಟರ್ ಪೀಟರ್ ಪೌಲ್ ಸಾಲ್ಡಾನಾ ಅವರು ಉದ್ಘಾಟಿಸಿದರು. ಇದೇ ವೇಳೆ ಸ್ವಾಯತ್ತತೆ ಪಠ್ಯಕ್ರಮದ ಬಿಡುಗಡೆ ಸಮಾರಂಭ ಜರುಗಿತು. ಈ ವೇಳೆ ಮಾತನಾಡಿದ ಬಿಷಪ್ ಅವರು, ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನ ಎಂದಿಗೂ ಮರೆಯಬಾರದು. ವೈಫಲ್ಯಗಳು ಸಹಜ, ಅದರ ಬಗ್ಗೆ ಚಿಂತಿಸಬಾರದು ಎಂದು ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. Where we are going to fall into, in which category our dispositions, our talents, our capacities perhaps are geared to, or whether we can make a difference even from there, that we are not mere victims of determinism, that we are free beings, that we can decide from the C to the B, and perhaps also to the A. Why not? So, the chief guest already has indicated the journey, and that you are the newcomers, that you already experienced this autonomy right from your childhood. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಹೋಟೆಲ್ ಡಿವಿಷನ್ ಐಟಿಸಿ ಲಿಮಿಟೆಡ್ನ ಎಕ್ಸಿಕ್ಯೂಟಿವ್ ವೈಸ್ ಪ್ರೆಸಿಡೆಂಟ್ ಅಲ್ವಿನ್ ನೊರೊನ್ನಾ ಪಾಲ್ಗೊಂಡು ಮಾತನಾಡಿದರು. ಸ್ವಾಯತ್ತತೆ ಕಡೆಗೆ ಪ್ರಯಾಣಕ್ಕಾಗಿ ನಾನು ಪ್ರತಿಯೊಬ್ಬರನ್ನ ಅಭಿನಂದಿಸುತ್ತೇನೆ. ಕಲಿಕೆಯಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿಸುವ ಪ್ರಯತ್ನವನ್ನ ಮಾಡಬೇಕು. ಆ ಮೂಲಕ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕು ಎಂದು ಹೇಳಿದರು. Now, by going autonomous, there is freedom for the faculty and students to pursue knowledge wherever it may lead without undue or unreasonable interference. Hence, it's a great new beginning for all of you to start your autonomous journey in what I understand is your 20th year of existence. Many congratulations once again, especially to the team that toiled hard to make this happen. Before I talk of the career path ahead for you, please remember by the time you graduate from here, this institute would have given each of you a passport for better respect and prosperity in your life and careers ahead. Do look back with gratitude towards your alma mater. ಕಾರ್ಯಕ್ರಮದಲ್ಲಿ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಜಾ, ಸಹಾಯಕ ನಿರ್ದೇಶಕ ರೆವರೆಂಡ್ ಫಾದರ್ ಅಲ್ವಿನ್ ಆರ್ ಡಿಸೋಜಾ, ಅಕಾಡೆಮಿಕ್ ಡೀನ್ ಡಾಕ್ಟರ್ ವಿನ್ಸೆಂಟ್ ಕ್ರಾಸ್ತಾ, ಆರ್ಎನ್ಟಿ ಡೀನ್ ಡಾಕ್ಟರ್ ಸುಧೀರ್, ಸ್ಟೂಡೆಂಟ್ ವೆಲ್ಫೇರ್ ಡೀನ್ ಡಾಕ್ಟರ್ ರಮಾನಂದ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಿಯೋ ಡಿಸೋಜಾ ಅವರು ಸ್ವಾಗತಿಸಿದರು. ಕಾರ್ಯಕ್ರಮದ ಸಂಚಾಲಕಿ ಪ್ರತಿಮಾ ಎಸ್ ಅವರು ವಂದಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.